ಸುಮಾರು 800 ವರ್ಷಗಳ ಇತಿಹಾಸವಿರುವ ಶ್ರೀ ಮಾರಿಯಮ್ಮ ದೇವಿಗೆ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವದ ಸಲುವಾಗಿ ಕ್ಷೇತ್ರದಲ್ಲಿ ಸಂಭ್ರಮ ಸಡಗರ. ಕ್ಷೇತ್ರದಲ್ಲಿ ನಿನ್ನೆ ಕಲಶ ಪ್ರತಿಷ್ಠಾ ಪ್ರಧಾನ ಹೋಮ, ಸಾನ್ನಿಧ್ಯ ಕಲಶಾಭಿಷೇಕ ನಡೆದು ಸರ್ವಾಲಂಕಾರ ಪೂಜೆಯಾಗಿ ಮಹಾಪೂಜೆ ನಡೆಯಿತು. ರಾತ್ರಿ ದೇವಿಗೆ ಮಹಾರಂಗ ಪೂಜೆ ನಡೆದ ಬಳಿಕ ಹಾಲು ಉಕ್ಕಿಸುವ ಪೂಜೆ ನಡೆಯಿತು. ದೇವಿಯ ಮುಂದೆ ಮಣ್ಣಿನ ಮಡಕೆಗೆ ಹಾಲು ಇಟ್ಟು ಬಳಿಕ ಅದನ್ನು ಉಕ್ಕಿಸುವ ವಿಶೇಷ ಕಾರ್ಯಕ್ರಮ ನಡೆಯಿತು. ಇನ್ನು ಬಳಿಕ ಮಹಾಪೂಜೆ, ಹೊರಗಿನ ದರ್ಶನ ಬಲಿ, ಕಟ್ಟೆ ಬಲಿ ನಡೆದು ಮಡಿಸ್ನಾನ ಆಗಿ ಕಂಚಿಲ್ ಸೇವೆ ನಡೆಯಿತು. ಬಳಿಕ ಶ್ರೀದೇವಿಯ ಗರ್ಭಗುಡಿ ಪ್ರವೇಶ ಆಯಿತು. ಮಂಗಳೂರು 7 ಪಟ್ನ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಗೌತಮ್ ಸಾಲಿಯಾನ್ ಕೋಡಿಕಲ್ ಮತ್ತು ಗ್ರಾಮದ ಭಕ್ತಾದಿಗಳು, ಆಡಳಿತ ಮುಕ್ತೇಸರರಾದ ಬಿ ದೇವಾನಂದ ಗುರಿಕಾರರು ಬೋಳೂರು ಹಾಗೂ ಮುಕ್ತೇಸರರು, ಊರ ಪರವೂರಿನ ಭಕ್ತಾದಿಗಳು ಪಾಲ್ಗೊಂಡು ಮಾತೆ ಮಾರಿಯಮ್ಮನ ಆಶೀರ್ವಾದ ಪಡೆದುಕೊಂಡು ಕೃತಾರ್ಥರಾದರು.